ನಮ್ಮ ಬೇಳಂಜೆ ಊರಿನ ಬ್ರಹ್ಮವೇದ್ರಿಕಳು ಹಾಗೂ ಶಿವರಾಯ ಗರಡಿ ಇಲ್ಲಿಗೆ ಈ ದಿನ ನಮ್ಮ ಕೋಲದ ಗುಂಡದ ಪರ್ಮನೆಂಟ್ ಗುಂಡದ ವ್ಯವಸ್ಥೆಯನ್ನ ಕೊಟ್ಟಂತ ನಮ್ಮ ಚಂದ್ರಣ್ಣನವರು, ವನದುರ್ಗ ಚಂದ್ರ ಪೂಜಾರಿ ಅವರು, ಹಾಗೆ ನಮ್ಮ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರೆಲ್ಲರ ಅನುಮತಿ ಮೇರೆಗೆ ನಾನು ಒಂದೆರಡು ನಮ್ಮ ಗರಡಿಯ ಬಗ್ಗೆ ಹಾಗೆ ಇದ್ರ ಬಗ್ಗೆ ಹೇಳಲಿಕ್ಕಿದ್ದೇನೆ. ನಮ್ಮ ಗರಡಿ ತುಂಬಾ ವರ್ಷದಿಂದ ನಾವು ಕೋಲದ ಸಂದರ್ಭದಲ್ಲಿ ಇದನ್ನ ಬಟ್ಟೆಯಿಂದ ಗುಂಡವನ್ನ ನಿರ್ಮಿಸ್ತಿದ್ದೆವು. ಅದೇ ಹೋದ ವರ್ಷ ನಮ್ಮ ಚಂದ್ರಣ್ಣನವರು ಗರಡಿಗೆ ಬಂದಾಗ ಹೇಳಿದ್ರು, ಬರುವ ವರ್ಷ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅವರು ತುಂಬಾ ಮನಸ್ಸಿನಿಂದ ಒಂದು ಗುಂಡವನ್ನ ನಿರ್ಮಾಣ ಮಾಡಿ ಇವತ್ತು ನಮ್ಗೆ ತಂದು ಒಪ್ಪಿಸಿದ್ದಾರೆ. ಅದಕ್ಕೆ ನಾವು ಕೂಡ ಅವರಿಗೆ ಕಿಂಚಿತ್ ಒಂದು ಅಧ್ಯಕ್ಷರು ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ನಮ್ಮ ಗರಡಿಯ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಗರಡಿಯಲ್ಲಿ ನೇಮೋತ್ಸವ ಆಗುವಾಗ ಊರಿಂದ ಪರ ಊರಿಂದ ಎಲ್ಲ ಕಡೆಯಿಂದ ತುಂಬಾ ಜನ ಬರ್ತಾರೆ. ಎಲ್ಲ ಭಕ್ತಿಯ ಪೂಜೆಯನ್ನು ಕೊಡ್ತಾರೆ. ಹಾಗೆ ಬಂದು ಇಲ್ಲಿ ನಮ್ಮ ಗರಡಿಯಲ್ಲಿ ಏನೇ ಒಂದು ನಮ್ಮ ಬ್ರಹ್ಮವೇದ್ರಿಕಳಲ್ಲಿ ಹಾಗೆ ಶಿವರಾಯನಲ್ಲಿ ಯಾರೇ ಒಂದು ಹರಿಕೆಯನ್ನ ಹೇಳಿದ್ರು ಕೂಡ ಅದು ಅವರ ಹರಿಕೆ, ಅವರ ನೋವನ್ನು ಹೇಳಿದ್ರೆ ಅದನ್ನ ನೆರವೇರಿಸಿಕೊಡುವಂತ ಒಂದು ಶಕ್ತಿ ನಮ್ಮ ದೇವರದ್ದು. ಯಾಕಂತ ಹೇಳಿದ್ರೆ ನಮ್ದು ವರ್ಷದಲ್ಲಿ ಒಂದು ಮಾರಿ ಉತ್ಸವ ಆಗ್ತದೆ. ಆವಾಗ ಯಾರ್ಯಾರು ಏನೇನು ಹರಕೆ ಹೇಳ್ಕೊಂಡು ಅವರ ಕಷ್ಟ ಪರಿಸ್ಥಿತಿಯಲ್ಲಿ ಏನೇನು ಹೇಳ್ಕೊಂಡಿದ್ದಾರೆ, ಅದನ್ನು ಏನೇನು ದೇವರು ನಡೆಸಿಕೊಟ್ಟಿದ್ದಾನೆ ಅಂತ ಹೇಳಿ ಅದನ್ನ ಇಲ್ಲಿ ಅವರು ಹೇಳಿದಾಗ ನಮ್ಗೆ ಗೊತ್ತಾಗ್ತದೆ, ಮೈ ರೋಮಾಂಚನ ಆಗ್ತದೆ. ಅಂತ ಒಂದು ನಮ್ಮ ಬೇಳಂಜೆ ಊರಿನ ಒಂದು ಗರಡಿಗೆ ಈ ದಿನ ನಮ್ಮ ಚಂದ್ರ ಪೂಜಾರಿ ಅವರು ಹಾಗೂ ಅವರ ಕುಟುಂಬಸ್ಥರು ಒಂದು ಗುಂಡ ಸೇವೆಯನ್ನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ದೇವರು ಉತ್ತರೋತ್ತರ ಅಭಿವೃದ್ಧಿ ಹಾಗೂ ಆರೋಗ್ಯ ಆನಂದ ಇಡೀ ಕುಟುಂಬಕ್ಕೆ ಅವರು ನೀಡ್ಲಿ ಅಂತ ಹೇಳಿ ನಮ್ಮ ಗರಡಿಯ ದೇವರ ಅನುಗ್ರಹದಿಂದ ಹಾಗೆ ನಮ್ಮ ಅಧ್ಯಕ್ಷರೆಲ್ಲರ ಅನುಮತಿಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ.
ನೋಡ ನೋಡ ಗೋಪಾಲ ಕೃಷ್ಣ ಎಂತ ಚೆಲುವ ನೋಡ ನೋಡ ಶ್ರೀಹರಿತಾನಂತ ಚೆಲುವ ನೋಡ ನೋಡ ಗೋಪಾಲ ಕೃಷ್ಣ ಎಂತ ಚೆಲುವ ನೋಡ ನೋಡ ಶ್ರೀಹರಿತಾನಂತ ಚೆಲುವ ನೋಡ ನೋಡ ರುಕ್ಮಿಣಿ ಪ್ರಿಯ ಎಂತ ಚೆಲುವ ನೋಡ ನೋಡ ರುಕ್ಮಿಣಿ ಪ್ರಿಯ ಎಂತ ಚೆಲುವ ನೋಡ ನೋಡ
ಕೆಳಗೆ ಇರ್ಲಿ ಅಂದ್ರೆ ನಾನು ಇಲ್ಲಿ ಎದ್ರೆ ಇರ್ಲಿ. ಗರಡಿ ಕಮಿಟಿಯ ಅಧ್ಯಕ್ಷರಿಗೂ ಎಲ್ಲ ಕಮಿಟಿ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಊರಿಗೆ, ನಮ್ಮ ಗರಡಿಗೆ ಒಂದು ಹೋದ ವರ್ಷ ನಾವಿಲ್ಲಿ ನೇಮೋತ್ಸವವನ್ನು ಮಾಡುವಾಗ, ಗುಡಿ ಕಟ್ಟುವಾಗ ಅದು ಬಟ್ಟೆಯಿಂದ ಕಟ್ತಾ ಇದ್ವಿ. ಆಗ ನಮ್ಮ ಚಂದ್ರಣ್ಣನ ಕುಟುಂಬಸ್ಥರು ಹೇಳಿದ್ರು ಅದನ್ನು ಬರುವ ವರ್ಷ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳಿದ್ದನ್ನ ನಾವು ಎಣಿಸಿದ್ದಕ್ಕಿಂತ ತುಂಬಾ ಒಳ್ಳೆ ರೀತಿಯಲ್ಲಿ ಅದನ್ನ ಮಾಡಿ ಇವತ್ತು ನಮಗೆ ಅದನ್ನ ಕೊಡ್ತಾ ಇದ್ದಾರೆ. ಇದು ನಾಡಿದ್ದು ನಮ್ಮ ನೇಮೋತ್ಸವದ ದಿನ ನಮ್ಮ ಜನಜಂಗುಳಿ ಇರೋದ್ರಿಂದ ಮತ್ತೆ ಕೋಲದ ಟೈಮಲ್ಲಿ ಯಾವುದೇ ತರದ ಒಂದು ಸನ್ಮಾನ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಇವತ್ತೇ ನಾವು ಅವರನ್ನ ಇಲ್ಲೊಂದು ಕೂರಿಸಿ ಅವರಿಗೊಂದು ಶಾಲು ತೊಡಿಸಿ ಗೌರವವನ್ನು ಸಲ್ಲಿಸಬೇಕಂತ ಅಧ್ಯಕ್ಷರು ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಬರಲೇಬೇಕು. ನಿಮ್ಮ ಮನೆಯವರೆಲ್ಲ
ಅದಕ್ಕೆ ಬಂದಾಗ ಊರನ್ನು ವ್ಯಕ್ತಿಗೆ ಸೇರಿಸಿ ವಿಶೇಷವಾಗಿ ಮಾಡುವಂಥ ಉದ್ಯೋಗ ಸುಂದರ ವಿದ್ಯಾಭ್ಯಾಸ ಅದೇ ರೀತಿ ಮಾಡುವಂಥ ಉದ್ಯೋಗ ಯಾವುದೇ ಇಷ್ಟ ಸಿದ್ಧಿ ಮಾಡಿ ಅಂತ ಹೇಳ್ತಾರೆ. ನೀವೆಲ್ಲ ಫ್ಯಾಮಿಲಿ ಒಂದು ಈ ಸೈಡ್ ಆ ಸೈಡ್ ನಿಂತ್ಕೊಳ್ಳಿ. ಮುಂಗಾರು ಕೊಟ್ಟೆ